ನನ್ನ ನಿರ್ದೇಶನಗಳು ನಾನು 2 ಸೆಂಟಿಮೆಂಟ್ ಮೂವಿ ಬಂದಿದ್ದೆ. ಬಣ್ಣ ಬಣ್ಣದ ಬದುಕು ಬೊಕ್ಕ ಪಮ್ಮಣ್ಣಿದ್ದಿಗೆ ಒಂದು 100% ಕಾಮಿಡಿ ಮೂವಿ. ಮುರಣಿ VIP ಶೋ ಮತ್ತಿತ್ತ 2 ಶೋ 3 ಉದ್ಯ ಥಿಯೇಟರ್ ಉದಾಹರಣೆ ಪ್ರದರ್ಶನ ಆಗಿದೆ. ಇತ್ತ ಈ ಸಿನಿಮಾನ ಪ್ರಭಾಸ್ ವಾರ್ನ ಬೊಕ್ಕ ಮುಂಬೈದಕ್ಕಳು ಪ್ರಭಾಸ್ ವಾರ್ನ ಬೊಕ್ಕ ನಾರಾಯಣ ಸುವರ್ಣ ಒಬ್ಬರು ಸಮಾಜ ಸೇವಕರು ಈ ಸಿನಿಮಾ ಅರ್ಪಣೆ ಮಾಡ್ತಾರೆ. ಅಂತೆಯೇ ಈ ಸಿನಿಮಾಗೆ ನಿರ್ಮಾಣ ಮಾಡ್ತಾರೆ, ನಿರ್ಮಾಪಕರು ಬರ್ತಿದ್ದಾರೆ, ರಫೀಕ್ ಬಾದ್ ಮಸ್ತ್ ಕಾರಣಕ್ಕಿದ್ದಾರೆ, ಮತ್ತು ಇನ್ವೆಸ್ಟ್ ಮಾಡ್ತಾರೆ. ಅಂಡ್ ಅವಾಗ ಬಂತಿದ್ದಾರೆ ಅವ್ರ ಲಾಸ್ಟ್ ಮಾಡಿ ಗೊತ್ತಾನೆ ಇಂಡಸ್ಟ್ರಿ ಫುಲ್ ಗೊತ್ತುಂಟು. ಅಂತೆಯೇ ಬೊಕ್ಕ ನಮ್ಮ ಮೇಲೆ ರಮೇಶ್ ಬರ್ತಾರೆ ತಮಿಳು ಪಿಕ್ಚರ್ ಮಾಡ್ತಾರೆ, ಟ್ರಾನ್ಸ್ಫಾರ್ನ ಬೊಕ್ಕ ತಮಿಳು ಪಿಕ್ಚರ್ ಡಾಕ್ಟರ್ ಮಾಡ್ತಿದ್ದಾರೆ, ಯಾರು ಅಂತ ಕೋಪಡಿದ್ದಾರೆ. ಅಂತೆಯೇ ಮೇಲೆ ಎಕ್ಸಿಕ್ಯೂಟಿವ್ ಮಾಡಿದ್ದಾರೆ ನಮ್ಮ ಸರಣ್ ರಾಜ್ ಕಾಸರಗೋಡು. ಆಮೇಲೆ ನಮ್ಮ ಮೋದಿರಾಜ್ ಮಂಜುನಾಥ್ ಹೀರೋ ಅದು ಮಾಡ್ಕೊಂಡಿದ್ದೇವೆ, ಉರುತ್ತಮ ಹೀರೋ ಅದು ಮಾಡಿದ್ದೇವೆ. ಬಟ್ ಹೀರೋ ಅದು ಕಥಾನಾಯಕನ ಹೀರೋ ಮೋದಿರಾಜ್ ನನಗೆ ಹೀರೋ. ಅಂತೆಯೇ ಫಸ್ಟ್ ಟೈಮು ಪಮ್ಮಣ್ಣ ದಿಗ್ಗೇಟಿಟ್ಟು ಅರವಿಂದ್ ಗೋಡರ್ನ ಒಂದು ಹೀರೋ ಕ್ಯಾರೆಕ್ಟರ್ ಬಂದಿದೆ. ಅಂತೆ ನೆಟ್ಟು ಭೋಜನ ಕಾಮಂದಿರು ಕೊಡ್ತೆ ಮುರಂದು ರಿಸಲ್ಟ್ ಎಂಟು ನನ್ನ ಏನು ರಿಸಲ್ಟ್ ಈ ಪಿಕ್ಚರ್ ಎಂಟು ಬಂದಿತ್ತೆ ಬಂತು ನಿಖಲು ಕೂತು ನಿಖಲು ಅಭಿಪ್ರಾಯ ಕೊಂಡು ದಯ ಮಂತಿದೆ ಟಾಕಿಸಿ ಬರ್ತದೆ ಜನರು ಪಿಕ್ಚರ್ ಏನೋ ನಿಖಲು ಅವಕಾಶ ಮಾಡ್ಕೊಂಡು ದಯ ಬಂದು ಪಿಕ್ಚರ್ ಜಂದ ಒಂದು ಸೋಪಣೆ ಕೈ ನಿಖಲ ಕೈಟು ಮೀಡಿಯಾ ತಗೊಳ ಕೈಟು. ಮತ್ತೆ ಮುಂದೆ ನಮ್ಮ ಸುಮಲತಾ ಮೇಡಮ್, ನಮ್ಮ ನವೀನ್ ಚಂದ್ರ ಸುವರ್ಣ ಮ್ಯಾಮ್ ವಿಶೇಷ ಅವ್ರನ್ನ ಅಧಿಮಾಗ ಹಿರಿಯ ಕಲಾವಿದರ ವಿಜಯ್ ಪಾಲ್ ಸರ್ ಬಕ್ಕ ನಮ್ಮ ಹಿರಿಯ ನಿರ್ಮಾಪಕರ ಬಕ್ಕ ಡಿಸ್ಟ್ರಿಬ್ಯೂಟರ್ ಶ್ರೀನಿವಾಸ್ ಡಿಸ್ಟ್ರಿಬ್ಯೂಟರ್ ಅವರು ಆರ್ಲ ಬೈದೇರಿ ಅದಕ್ಕೆ ಮಾತ್ರಗಳ ಅಭಿನಂದನೆ ಸೊಲ್ಮೇಲು ಮಾತಾ ತುಳು ಚಿತ್ರ ಪ್ರೇಮಿಗಳ ಆಯ್ತು ಪ್ರೊಡ್ಯೂಸರ್ ಡೈರೆಕ್ಟರ್ ಪಕ್ಕ ಪಾರ್ಟ್ನರ್ಸ್ ಎಲ್ಲ ಹೆಚ್ಚಿನ ಸ್ನೇಹಿತ ಹಿರಿಯ ಕಲಾವಿದ ವಿಜಯ್ ಪಾಲ್ ಮಕ್ಕಳ ಮಾತನೆಲ್ಲ ಸ್ವಾಗತ ವಹಿಸಿದ ಒಂದು ಮುಖ್ಯದಾದ ಬಣ್ಣಗ ಇನಿ ತುಳಸಿರೋ ಮಲ್ಕೊಂಡು ಬಣ್ಣಗ ತುಂಬ ಸಾಹಸ ಪಡೋದಿದ್ದೆ ಇತ್ತೆ ದುಸ್ಸಾಹಸ ದಾಯಕ ಬಣ್ಣಗ ಇಂಚೋತ ಬತ್ತಿನ ತುಳಸಿನ ತುವನಾಗ ನಮ್ಮ ಇರನೇ ಬಂದಿಲ್ಲ ಬಣ್ಣ ನಮ್ಮ ಎದುರು ಬಂದಿದ್ದೆ. ಮೇನ್ ಪ್ರಾಬ್ಲಮ್ ನಂಗೆ ದಾಯಕ ಬಣ್ಣಗ 3 ಪ್ರದರ್ಶನ ಅವಕಾಶ ಇತ್ತು. ಸಿನಿಮಾ ಮಲ್ಕೊಂಡು ಭಾರಿ ಈಸಿ ಇತ್ತು. ಡಿಜಿಟಲ್ ಟೆಕ್ನಾಲಜಿ ಬತ್ತಬೇಕಾ ಇಟ್ ಇಸ್ ವೆರಿ ಈಸಿ ಎಂಕಲಟ್ಗ ಟೈಮ್ ಲೆಕ್ಕ ತುಳಸಿನ ಮಲ್ಕೊಂಡು ಆಗ್ತಿತ್ತು ಭಾರಿ ಸುಲಭ ಮಲ್ಕೊಂಡು. ಅಂಡ್ ಪ್ರಾಬ್ಲಮ್ ಎಂಚೇನು ಉಂಟು ಬಣ್ಣಗ ನಂಗೆ ಪ್ರೊಡಕ್ಷನ್ ಎಕ್ಸಿಬಿಷನ್ ಔಟ್ರೇಟ್ ದಾಳ ಇತ್ತು ಅಂಚ ಅದು ಎಂಚೆತ್ತ ದುಡ್ಡು ತೆಪ್ಪನು ಐತ ಬಗ್ಗೆ ಏನೋ ಚಿಂತನೆ ಮಲ್ಪಂದೆ ಕಾಸು ಕೊಟ್ಟು ಸಿನಿಮಾ ನಾನು ಪೋಸ್ಟ್ ಮಾಡಿಬಿಡು ಸಿನಿಮಾ ಕ್ಲಿಕ್ ಆಗಿ ಜನಕ್ಕೂ ಸಿನಿಮಾ ಬತ್ತಂಡ ಮಾತ್ರ ಸಿನಿಮಾ ಕ್ಲಿಕ್ ಆಗಿ ನೀವು ನೆನಪಿವರೇ ನಿಗಳ ವಾಟ್ಸಪ್ ಆವಡು ನಿಗಳ ಫೋನ್ ಮೆಸೇಜ್ ಎಲ್ಲ ಬರ್ಪಿಜರು ಇನ್ನೇನು ದಾಯಕ ಉಂಟು ಬಣ್ಣಗ ಸಿನಿಮಾ ಮಲ್ಕೊಂಡಾಗ ಏನೋ 1 ಲಕ್ಷ ಜನ ಬರ್ಕೊಂಡು ಏನೋ 5 ಜನ ಬರ್ಕೊಂಡು ಬಂದು ಬಣ್ಣ ಕಲೆಗೆ 10,000 ಜನ ಬೈಜಿ ಇನ್ನೇನು ನಿನಗೆ ಪರ್ಟಿಕ್ಯುಲರ್ ಪಂಡ್ರೆ ಬೋಬಿ ಜನ ಅಂಡ್ ದಾದಾತನ ಬಣ್ಣ ಇನ್ನು ಬಣ್ಣಗ ಒಂಜಿ ನಂಗೆ 2 ವರ್ಷದ ಪಕ್ಕ ತುಳು ಫಿಲ್ಮ್ ಇಂಡಸ್ಟ್ರಿ ಒಂದು ಮಂದಗತಿ ಅದೇ ಉಂಟು. ಮಂದಗತಿ ಅದು ಆಲ್ಮೋಸ್ಟ್ ಮೋಡನೇ ಉಂಟು ಎರಡು ಕೆಂಡ ಐತ ನೋಡ್ಬಿಟ್ಟು ಪ್ರೊಡ್ಯೂಸರ್ನ ಕಲೆಗೆ ದಾನ್ಯ ಬೇಡ ಅಕ್ಕಲಿಗೆ ಒಂದು ಸಿನಿಮಾ ಮಾಡ್ತಿಬಿಟ್ಟು ಒಂದೇ ಥಿಂಗ್ ದೇ ಆರ್ ಸೂಪರ್ ವುಮನ್ ಬೀಂಗ್ಸ್ ಅಕ್ಕಲಿಗೆ ಬೇರೆ ಕೇಳೋದು ಮಾಡ್ತಿದ್ದಿ ರಿಲೀಸಿಂಗ್ ಕೇಳೋದು ಮಾಡ್ತಿದ್ದಿ ಬಾಲ್ಪಟ್ಟು ತುಂಬ ಕುಡಿಯೋರು ಕೇಳ ಸವಾಲು ಇದ್ದಿ ದಾಲಾಯಿತು ಸಿನಿಮಾ ಒಂದು ಕ್ಲಿಕ್ ಔಟ್ ಮಾಡ್ತಾನೆ ಸತ್ಯ ಮಾಡ್ತಾರೆ ಅನ್ಲೆಸ್ ಇಟ್ಸ್ ಎ ಟೀಮ್ ಸ್ಪಿರಿಟ್ ಟೀಮು ಒಂಜಿ ಆದ ಪ್ರೊಡ್ಯೂಸರ್ ಡೈರೆಕ್ಟರ್ ಆರ್ಟಿಸ್ಟ್ ಟೆಕ್ನಿಷಿಯನ್ ಒಂಜಿ ಆದ ಒಂದು ಸಿನಿಮಾ ಮಾಡ್ತಾರ ಐಟಿ ಏರಗಾಂಡು ಹೊರೆಯಕ್ಕೆ ಫಸ್ಟ್ ಸಿನಿಮಾ ಇಟ್ಸಲ್ಸೆ ಗ್ಯಾಮ್ಬಲ್ ಅವು ಸಿನಿಮಾ ಕ್ಲಿಕ್ ಆಪಿನ ಭಗವಂತನ ಮಿತ್ತು ಪಕ್ಕ ಜನಸಾಮಾನ್ಯರ ಮಿತ್ತುಪ್ಪಡು ಆಂಡ ಆ ಟೀಮಡು ಪ್ರೊಡ್ಯೂಸರ್ಗ ಡೈರೆಕ್ಟರ್ ಎರಗಾಂಡ ಹೊರೆಯ ಒಂದು ಸೂಪರ್ ಲಕ್ಕಿ ತಿಳ್ಕೊಂಡಾಡ ಅವು ಕ್ಲಿಕ್ ಆಗ ಸೊ ಯಾನಿಗೆ ಐತೆ ಯಾರು ಎಕ್ಸಾಮ್ ಬರ್ಕೊಂಡು ಮುಸ್ಸಂಜೆ ಲಗಾನ್ ಕೆಲ ಪಿಕ್ಚರ್ ನಿಂಗೆ ತೂಲೆ ನ್ಯಾಯ ಕ್ಲಿಕ್ ಬಂದಾಗ ಅವಳು ಆಕಲ್ಲ ಪರ್ಫಾರ್ಮೆನ್ಸ್ ಆಗಲ್ಲ ಆ ಒಂದು ಪಾರ್ಟಿಸಿಪೇಷನ್ ಆದ ಶೋ ಕೊಟ್ಟು ಒಂದು ನಮ್ಮದಾದ ಮಲ್ಪ ಕಾಸು ಕೊರಲೆ ಬರ್ಪ ಬಣ್ಣ ಪಾಡೋ ಮತ್ತು ಆ್ಯಕ್ಟ್ ಮಾಡ್ಬೋದು ಪಾಪ ನಮ್ಮ ಪ್ರೊಡ್ಯೂಸರ್ನ ಬಗ್ಗೆ ಥಿಂಕ್ ಮಾಡ್ಬೋಜ ಡೈರೆಕ್ಟರ್ ಬಗ್ಗೆ ಥಿಂಕ್ ಮಾಡ್ಬೋಜ ಎಲ್ಲ ರಿಲೀಸ್ ಡೇಟ್ ಬಗ್ಗೆ ಥಿಂಕ್ ಮಾಡ್ಬೋಜ ನಮ್ಮ ಮಲ್ಪ ಸೀದಾ ಬಂದು ಪಾಪ ಒಂದು ಎತ್ತಿನ ಬರ್ಬೇಕು ಇನ್ನೇ ತೋನಾಗೆ ಇದು ಇನ್ನು ಆರ್ಟಿಸ್ಟ್ ಏನಿಲ್ಲ ಮೂಲ ಇತ್ತು ವಿಲನ್ ಮಾಡಬೇಕು ತುಳೆ ನನ್ಗೆ ಒಂದು ಸಿನಿಮಾ ಒಂದು 4-30 ಆರ್ಟಿಸ್ಟ್ ಅನ್ನ ಒಪ್ಪಿರು ಒಂದು ಬದ್ಧತೆ ಬಂದು ಬೋಡು ಇದು ಬಟ್ ಇನ್ನು ಎಲ್ಲ ಸಿನಿಮಾ ಬಂದು ಒಂಜಿ ಮಾಡ್ತಿದೆ ಇದೇ ಒಂಜಿ ಮಾಡ್ಬೇ ಸಿನಿಮಾ ಪಂಡ ಇಂಚ ಪಂಡ ಎನ್ನನ್ ಪಂಡ ಎನ್ನಡ ಮಾತ್ರ ಇರೇಗ ಸಿನಿಮಾ ಈಗ 12 ಒಂಜಿಂದು ಪಂಡದು ಯಾನಿ ಅವಳ ಇನ್ನೂರು ಪಂಡಗ ನಮ್ಮ ಇಂಚ ಬರೇ ಬಲ್ಲಿ ದಯ ಪಂಡಗ ಒಂದು ಲಕ್ಷ ಗಟ್ಟಲೆ ಒಂದು ಜನ ಪಾಡುವಂತಿಲ್ಲ ನಮ್ಮೊಂದು ಅವು ಐತ ಹಣೆ ಬರೋಣ ಮೂತಿ ನೀರು ಗೊತ್ತಾಗ್ಬಿಡು ಐದು ಪ್ರಕಾರ ಮೌನ ಏರು ತೂಪಿನಿ 30-40 ದಿನ ಅದೇ ನಿಮಗೆ ತೊಂದೇ ಒಪ್ಪರು
ಡಾಕ್ಟರ್ ರಾಜ್ಕುಮಾರ್ ಮಾಡಿದ್ರು ಪ್ರೊಡ್ಯೂಸರ್ಸ್ ಕೊಂಡು ಅನ್ನದಾತ ಹೇಳ್ಕೊಂಡು ನಿಜವಾದ ಇಲ್ಲಿ ದಾನ ಆತುಂಡು ಇಲ್ಲಿ ದಾನ ಆತು ನಮ್ಮ ಇಂಡಸ್ಟ್ರಿ ದಾದ ಉಂಟು ನಿಖಿಲ್ ನಿಜವಾದ ಮನೆ ಬರೋದು ನ್ಯಾಯ ಮಾಡಕ ಯಾರು ನಿಖಿಲ್ ನ್ಯಾಯ ಮಾಡಬೇಕು 1978 నుంచి ಇಂಡಸ್ಟ್ರಿ ಉಳ್ಳೆ 1978 ಸುರುಕು ಮಂಜುನಾಥರು ತೀರ್ಪದ KTL రావడు ಅಥವಾ ಇಂಥ ದೇವದೊಡ್ಡ ದಂಡಗಿರಿ రావడు ಅಥವಾ ಮುದ್ದುಸ್ವಾಮಿ రావడు ತೀರ್ಪದ ವಿಶ್ವಕುಮಾರ್ రావడు ಅಕ್ಕಲ್ ಮಂತ್ರ ಬಂದ ನಿಖಿಲಿಗೆ ಬೈಜಿ ನಿಖಿಲಿಗೆ ಸುಲಭ ಆಗ್ಬೋದು ರಂಜನ್ ಮಾತೆಲ್ಲ ಬರ್ತಾರೆ ಅಂಡ ಭಲೆ ತುಳು ಫಿಲ್ಮ್ ಇಂಡಸ್ಟ್ರಿ ಉದ್ಧಾರ ಆಗೋದು ತೆಂಗೂರು 4 ಪಿಕ್ಚರ್ ಬರೋದು ಅಂಡ ಮತ್ತಗಳು ಟೀಮ್ ಸ್ಪಿರಿಟ್ ನಕಲು ತೆರೆದು ಬರ್ತದು ಸಿನಿಮಾ ಮಾಡ್ತಾರೆ ಮತ್ತು ಎಕ್ಸಿಬಿಷನ್ ನಿಖಲು ಮಾರ್ಕೆಟಿಂಗ್ ನಿಖಲು ಮಸ್ತ್ ಪ್ರಯತ್ನ ಮಾಡ್ಬೋದು ಸ್ಟ್ರೈಟ್ ಯಾವ ಬರೋದು ಅಂತ ಅದಾಯ್ತು ಈ ಸಿನಿಮಾಲ 100 days ಆಯ್ತು ಸಿಲ್ವರ್ ಜೂಬ್ಲಿ ಕೊಡ್ದು ಪುರಂದ ಪಿಕ್ಚರ್ ನೇ ಪ್ರೊಡಕ್ಷನ್ ಟೀಮ್ ಇರಲ್ಲ ಇಸ್ಮಾಯಿಲ್ ರೋಡ್ ಸೇರಿದ ಸಿನಿಮಾ ಮಾಡ್ಕೊಂಡು ಅಂತ ದೇವರಿಗೆ ಕಂಡು ಜೈ ಹಿಂದ್ ಜೈ ನಮ್ಮ ಸರ್ವಧರ್ಮದ ಅಭಿಮಾನಿ ದೇವರ ಮಾತ್ರೆ ಕ್ಲಾಸ್ ಇನ್ನು ಭೋಜರಾಜ್ MBBS ಪಿಕ್ಚರ್ ರಿಲೀಸ್ ಆಗೋದು 2022 ಇನ್ನು ಸುರೂತ ಚಿತ್ರ ಭೋಜರಾಜ್ MBBS 123ನೇ ನಮ್ಮ ತುಳು ಚಿತ್ರ ಮಸ್ತ್ ಸಂತೋಷದ ವಿಷಯ ಅವಲ ನಮ್ಮ ಚಿತ್ರ ತುಳು ಚಿತ್ರ ನಮಗೆ 5ನೇ ವರ್ಷದ್ದು ಮಾತ ವಿಶೇಷವಾದ ದಿನ ದೇವರ ದಯಟು ಮುರಣಿ ಪ್ರೀಮಿಯರ್ ಶೋ ಮಸ್ತ್ ಅಭಿಮಾನಿ ದೇವರ ಮಾತ ಬೈದೇರಿ ಪಿಕ್ಚರ್ ತೂಯೇರಿ ಮಸ್ತ್ ಖುಷಿ ಪಡುತ್ತೇರಿ ನಲ್ಲಾತ್ ನಮ್ಮ ತುಳು ಚಿತ್ರರಂಗ ನಮ್ಮ ತುಳು ಭಾಷೆ ಒಲಿಯುಡುಂದಂಗ ಅದಕ್ಕೆ ಸರ್ವಧರ್ಮದ ಅಭಿಮಾನಿ ದೇವರನ್ನ ನಿಮಗೆ ಮಾತಿರಲ್ಲ ಕಾರಣ ದಯಮಲ್ಲಗ ನಮ್ಮ ತುಳು ಭಾಷೆಯನ್ನು ಸರ್ವಧರ್ಮದಕ್ಕಲ್ಲ ಮೋಕೆ ಮಲ್ಪೇರು ಪ್ರೀತಿ ಮಲ್ಪೇರು ಅಂಚೆ ಅದು ಪರ ತುಳು ಪಿಕ್ಚರ್ನೆಲ್ಲ ಅಂಚೆನೆ ಮೋಕೆ ಮಲ್ಪೇರು ಅಂಚೆನೆ ಪ್ರತಿಯೊಂದು ಪ್ರೊಡ್ಯೂಸರ್ ನಕ್ಕಲ್ಲ ಡೈರೆಕ್ಟರ್ ನಕ್ಕಲ್ಲ ಇಂಗ್ಲಂಚಿನ ಕಲಾವಿದೆಯಲ್ಲ ಮಾತ ನಲ್ಲಾತ್ ಬದುಕೊಡಂದಂಡ ಅದಕ್ಕೆ ಕಾರಣ ನಿಖುಲ್ ದಯಮಲ್ಲಗ ನಿಖು ಚಿತ್ರ ತೀರಂಡ ಪಿಕ್ಚರ್ ತೀರಂಡ ನಲ್ಲಾತ್ ಹೊಸ ಪಿಕ್ಚರ್ ಬರ್ಬೋದು ಹೊಸ ಕಲಾವಿದರು ಬರ್ತೀರಿ ಹೊಸ ತಂತ್ರಜ್ಞರು ಬರ್ತೀರಿ ಹೊಸ ನಿರ್ದೇಶಕರು ಬರ್ತೀರಿ ಅಂಚೆ ಅದು ಪ್ರಕಾರ ಮಾತೆರೆಗಳ ನಿಖಲು ಅನ್ನದಾತೇರಿ ಅಂಚಿನ ಸಪೋರ್ಟ್ ನಿಖಲು ಮಲ್ಪಲಿ ಈ ಭೋಜರಾಜ್ ಪಿಕ್ಚರ್ MBBS ಪಿಕ್ಚರ್ ತೂಲೆ ಆಶೀರ್ವಾದ ಮಲ್ಪಲಿ ನಲ್ಲಾತ್ ಎಡೆ ಚಿತ್ರಗಳು ಬರೆಯರಲ್ಲ ನಲ್ಲಾತ್ ಹೊಸ ತುಳು ಚಿತ್ರಗಳು ಸುಮಾರು ಬರೆಯರುಂಡು ಈಗ ಮಾತೆಗಳ ಸಪೋರ್ಟ್ ಮಲ್ಪಲಿ ಈಗಲ ಪ್ರೀತಿ ಆಶೀರ್ವಾದ ಫಲಪಡೆ ದಯಮಾಗ್ತದೆ ಪಿಕ್ಚರ್ ತೂಲೆ ಒಕ್ಕರೆಡ ಪಲ್ಲೆ ಈಗಲ ಕುಟುಂಬ ಸಮೇತರ ಅದು ಬರ್ತದೆ ಈ ಪಿಕ್ಚರ್ ತೂಲೆ ಆಶೀರ್ವಾದ ಮಲ್ಪಲಿ ಈಗಲ ಆಶೀರ್ವಾದ ಫಲಪಡೆ ನಮಸ್ಕಾರ ಅಂಚಿನ MBBS ಒಂದು ಪಿಕ್ಚರ್ ಪ್ರತಿವರೆಲ್ಲ ಆಶಯ ನಮ್ಮ ಬೈದಿನ ಅಂಚಿನ ನಾನು ಬೈದರಲ್ಲ ಏನು ಇದ್ದೆ ಬೈದರಲ್ಲ ಅಕಲ್ ಪೂರ ಆಶೆನ ಈಡೇರಿಸಲಿ ಒಂದು ತುಳುನಾಡದ ತುಳುನಾಡಿಗತ್ತು ದೇಶ ಪ್ರಚಾರ ಆವಡು ನಮ್ಮ ತುಳುನಾಡದ ಸಂಸ್ಕೃತಿ ಯಾನ್ ತೂತಿನ ಪಿಕ್ಚರ್ ಕಾಮಿನ್ ಮೂವಿ ಬರೋದಿಲ್ಲ ಕೂಡ ಪ್ರಚಾರ ಆದ ಎಡ್ಡೆಡು ಪ್ರಗತಿ ಕನ್ನಡ ಅಭಿವೃದ್ಧಿ ಅವ್ರು ಬಂದೆ ನಾನೇ ತುಳುನಾಡದ ಸರ್ವಧರ್ಮದಕ್ಕೂ ಈ ಸಿನಿಮಾ ತೂದು ಎಂಗ್ಲೇ ಸಹಕಾರ ಕೊಡಲಿ ನನ್ನ ನೆಕ್ಸ್ಟ್ ತುಳು ಪಿಕ್ಚರ್ ಮಾಡ್ಕೊಂಡು ಪ್ರೋತ್ಸಾಹ ಕೊಡಲಿ ಭೋಜರಾಜ್ ತೋರೆ ಬೈದ ಮಾತೆಲ್ಲ ಬದುಕೋಡು ಫಿಲ್ಮ್ ಎಡ್ಡೆ ಉಂಟು ಸೂಪರ್ ಉಂಟು ಕಾಮಿಡಿ ಉಂಟು ಫ್ಯಾಮಿಲಿ ಒಟ್ಟಾದ ಮೇಲೆ ಭೋಜರಾಜ್ ಮಾಮಂಜಿ ತೂಲೆ ಖುಷಿ ಹ್ಯಾಪಿ ಆದ ನಮಸ್ತೆ ಮಾತಾ ತುಳುನಾಡದ ಕಲಾಭಿಮಾನಿಗಳಿಗೆ ಇನ್ನು ಫೆಬ್ರವರಿ 18 ಮಸ್ತಿನ ಆಸೆ ಭೋಜರಾಜ್ MBBS ಬರ್ಕೊಂಡು ಫೈನಲಿ ಇನ್ನು ಬರ್ತನಾಯ್ತು ಮಾತೆಗಳ ತುಳುವಾಗ ಒಂದೇ ಭೋಜರಾಜ್ MBBS ತೂಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಸ್ತ್ ಇನ್ನಿಡ್ದು ಹೋಗ್ಬೇಕು ಕೊರೋನಾ ಬಂದಲ್ಲಿ ಕೊಂಚ ಅವಕಾಶ ತೆಗೆದು ಥಿಯೇಟ್ರಲ್ಲಿ ಮಾತ ತುಳುವಾಗ ಬರ್ತದೆ ಈಗೆಲ್ಲ ಟೀಮ್ನಲ್ಲಿ ಆಶೀರ್ವಾದ ಮಾಡಿ ತೂಲೆ ಪ್ರೋತ್ಸಾಹ ಮಾಡ್ಲೆ ರಾಜನಕ್ಕೆ ಪನ್ಲೆ ನಿಖಿಲ್ ಆಶೀರ್ವಾದಗಳು ಮಾತ್ರ ಕೊಡ್ತು ಬೇತಿ ಏರ್ ಕೊಡ್ನ ಮಾತ್ರ ದಿನ ಪೂಜೆ ಸೈಲೆಂಟ್ ಆಂಗ್ ರೆಹಮಾನ್ ವೈಲೆಂಟ್ ಆಂಗ್ ಸುಲೇಮಾನ್ ಪುದರಿಂಜಿನ ಬಲರಾಮೆ ಬತ್ತದಾಣದ ಪುದರಿಂಜಿನ ಪುದರೇ ಬಲರಾಮೆ ಐ ಕುಂತೇನೆ ಬಲರಾಮೆ ಮಾತ್ರ ಇಷ್ಟ ಮೂವಿ ಹೆಂಗಿತ್ತು ಸರ್
ಎಂಟೆ ಕತೆ ನಿರ್ದೇಶನ ಮಂದಿರ ಈ ಪಿಕ್ಚರ್ ಎಲ್ಲ ಕುಟುಂಬ ಸಮೇತ ಎಂಟೆ ಹಾಸ್ಯ ಉಂಟು ಎಂಟೆ ಕತೆ ಉಂಟು ಎಂಟೆ ಪದ್ಯ ಉಂಟು ಬೊಕ್ಕ ಭೋಜರಾಜರು ಬೊಕ್ಕ ನಮ್ಮ ಅರವಿಂದ್ ಮಾತೆಲ್ಲ ಹರೀಶ್ ಇದೆ ಒಂಜಿ ನಟನೆ ಮಾಡ್ತೇವೆ ಇಂದಿನ ಪ್ರತಿಭೆಯೆಲ್ಲ ಕುಟುಂಬ ಸಮೇತ ತೂಗಡೆಲ್ಲ ಇದುವರೆಗೂ ಬಂದಿರತಕ್ಕಂಥ ಹಲವಾರು ಚಿತ್ರಗಳಿಗೆ ಕಂಪೇರ್ ಮಾಡಿದಾಗ ಈ ಒಂದು ಚಿತ್ರಕಥೆ ಭಾಳ ವಿಭಿನ್ನವಾಗಿದೆ ಮತ್ತು ಇದನ್ನು ಪ್ರತಿಯೊಬ್ಬರು ಕುಟುಂಬ ಸಮೇತವಾಗಿ ನೋಡಬೇಕಾದ ಚಿತ್ರ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಹ ಚಿತ್ರವನ್ನು ವೀಕ್ಷಿಸುವ ಮೂಲಕ ಈ ಒಂದು ಚಿತ್ರವನ್ನು ಇದು ಬೆಂಬಲಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಿದ್ದೆ. ಇದು ಸ್ಟೋರಿ ತುಂಬ ಚೆನ್ನಾಗಿದೆ ಸರ್. ಭೋಜರಾಜ್ MBBS ಟೈಟ್ಲಲ್ಲಿ ಯಾವ ರೀತಿ ಇದೆಯಾ ಅದಕ್ಕಿಂತ ಡಿಫರೆಂಟ್ ಆಗಿ ಒಂದು ಪಿಕ್ಚರನ್ನು ನಮ್ಮ ಡೈರೆಕ್ಟರ್ ಇಸ್ಮಾಯಿಲ್ ಅವರು ಮಾಡಿದ್ದಾರೆ. ಚಿತ್ರವನ್ನು ಏಕದಮ್ ಡಿಫರೆಂಟಾಗಿ ಮಾಡಿದ್ದಾರೆ. ಯಾಕಂದರೆ ಎಲ್ಲ ಕೋಣದಲ್ಲಿ ನೋಡಿದ್ರು ಕೂಡ ಇತ್ತೀಚೆಗೆ ಬಂದ ತುಳು ಚಿತ್ರಗಳಿಂದ ಡಿಫರೆಂಟಾಗಿ ಬಂದಿದೆ. ದೇವರದಲ್ಲಿ ಎಲ್ಲ ಆರ್ಟಿಸ್ಟ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಳೆ ಸಾಂಗ್ಗಳನ್ನು ರಿಪೀಟ್ ಮಾಡಿದ್ದಾರೆ. ಒಳ್ಳೆ ಸೀನ್ಸು ಫೋಟೋಗ್ರಫಿ ಚೆನ್ನಾಗಿ ಬಂದಿದೆ. ಎಲ್ಲ ಆರ್ಟಿಸ್ಟ್ ಚೆನ್ನಾಗೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇದೊಂದು ಡಿಫರೆಂಟಾಗಿ ಬಂದ ತುಳು ಸಿನಿಮಾದಲ್ಲಿ ಎಲ್ಲ ತುಳು ಚಿತ್ರಗಳು ಇದನ್ನು ಪ್ರೋತ್ಸಾಹಿಸಿ ಈ ಚಿತ್ರವು ಇನ್ನೂ ಹೆಚ್ಚು ಯಶಸ್ವಿಯಾಗಿ ಅವರ ಟೀಮಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕಂತ ಹೇಳ್ಕೊಂಡು ನಾನು ತಿಳಿಸಿದ್ದೇನೆ. ಸುಮಾರು 125 ಸಿನಿಮಾಗಳು ಬರ್ತದೆ. ನಾನೊಂದು 50% ಸಿನಿಮಾ ತೂತೆ ತುಂಬ ಐತೆ. ಇಸ್ಮಾಯಿಲ್ ದಾದ ಕೊರ್ವೇರ್ ಬಂದು ಕನ್ಫ್ಯೂಸ್ ಆಗ್ತದೆ. ಬಟ್ ಎಸ್ ಡನ್ ಗ್ರೇಟ್ ಜಾಬ್. ಡಿಫ್ರೆಂಟ್ ಅದು ಬಂದಿದೆ. ಇಡೀ ಟೋಟಲಿ ಆ ಟೀಮ್ ವರ್ಕ್ ಆ ಸಬ್ಜೆಕ್ಟ್ ಸೆಕೆಂಡ್ ಹಾಫ್ ಬೊಕ್ಕ ಅದನ್ನು ಟೋಟಲಿ ಕನ್ಫ್ಯೂಸ್ ಎಂಡಿಂಗ್ಸ್ ಕಾಣುತ್ತೆ ಉಂತ ನೋಡಿದೆ. ಹ್ಯಾಟ್ಸಪ್ ವರೆಗೆ ಕಾರಣ ಇಡೀ ಟೀಮ್ ಹ್ಯಾಟ್ಸಪ್ಪು. ತುಳು ರಂಗಭೂಮಿಡಿ ರಾಜೆ ಆದ ಭೋಜರಾಜ್ ಮಂಜೂರು ಮೆರವಡು ಬಂದ್ಪಡೆಗಳ ತುಳುವೇರಂತೆ ಮಾತಾ ತುಳುವೆಲ್ಲ ಇಲ್ಲದ ತುಳುವೇರು ಈ ಸಿನಿಮಾವನ್ನು ತೂಲೆ ಆಶೀರ್ವಾದ ಮಕ್ಕಳಿ ಬೆರಿತಾಂಕರ್ಲಿ ಟೀಮ್ದು ನನಾತ ಎಡ್ಡೆ ಸಿನಿಮಾಗಳು ತುಳು ಒಳ್ಳೆ ಪರದಡಿ ಮಣ್ಕಡೆ ಬಂದ್ಬಿಡ ಈಗಳ ಆಸೆ. ಆಲ್ ದಿ ಬೆಸ್ಟ್ ಇಸ್ಮಾಯಿಲ್ ಆ್ಯಂಡ್ ಟೀಮ್, ಆಲ್ ದಿ ಬೆಸ್ಟ್. ಮೂವಿ ತೂದು ಬಿದೆ ಬಂದೆ ಭೋಜರಾಜ್ MBBS ವಿಶೇಷವಾದ ಇಂಜಿನ ಬಂದಾಗ ನೆಟ್ಟಿಯನ್ನು ಪಾತ್ರ ಬಂದಿದೆ. ನಾನು ಹೆಚ್ಚು ಪುಗರಲ್ಲಿ ಆಂಡ ಪುಗರಂದೆ ಸಾಧಿಸಿದೆ ಮನೆಗೆ ಆ ತೆಟ್ಟೆ ಅದೇ ಇಸ್ಮಾಯಿಲ್ ಮೂಜನೆ ಪ್ರಯತ್ನ ಇಂಜಿನ ಆತನ ಮನೆಗೆ ಅನ್ನ ಏದು ಪೂರ ಕರೆಕ್ಷನ್ಸ್ ಉಂಡ ಪೂರ ಕರೆಕ್ಷನ್ ನೀಟಾದ ಕೆಲಸ ಮಾಡ್ತದೆ. ಇದನ್ನು ಅತ್ಯಂತ ಅದ್ಭುತವಾದ ತುಳು ಆಡಿಯನ್ಸ್ಗೆ ಹೆಂಚಬಹುದು ಅವೇ ರೀತಿಯಲ್ಲಿ ಕಟ್ಟಲು ಕೊಡ್ತೀವಿ. 100% ನೆಟ್ ಕಾಮಿಡಿ ಉಂಡು, ಸಬ್ಜೆಕ್ಟ್ ಉಂಡು, ಅದು ಬಜೆಟ್ಲ ತೋಜು ಬಂದಾಗ ಒಂಜಿ ಸುತ್ತಿಲಕ ಹೋದ ಕಾಂಪ್ರಮೈಸ್ ಮಂತಲಕ ತೋಜಿ ಭಾರಿ ನೀಟಾದ ಪಿಕ್ಚರ್ನ ಕೊಡ್ತೀರಿ. ನಿಜವಾದ ಈ ಸಂದರ್ಭಗಳು ಈ ರೀತಿದ ಒಂಜಿ ಮಟ್ಟದ ದಯಮನೆಗೆ ಈ ಚಿತ್ರನ ಮಂತಿನ ಕೊರೋನಾ ಸಂದರ್ಭಗಳು ಈತ್ ಬಾರಿ ಐತ ಪಿರೌಡು ಈತ್ ಕೆಲಸ ಮಂದಿರ ಬಂದದ ಐತ ಪಿರೌಡು ಪುನಃ ಎಂಕ್ಲಿ ಮಾತ್ರ ಗೊತ್ತು ಅಂಚದ ಪುನಃ ಖಂಡಿತವಾದ ಮಾತಾ ತುಳು ಅಭಿಮಾನಿಲು ತುಳು ಚಿತ್ರಪ್ರೇಮಿಗಳು ಈ ಚಿತ್ರನ ಗೆಂದಾದ ಕೊಡಲಿ ಇಂಚಿನ ನಲ್ಲಾದ ಪ್ರಯತ್ನಗಳು ಎಗ್ಲು ಮತ್ತೊಂದು ಥ್ಯಾಂಕ್ ಯು. ಎಡ್ಡೆ ತುಳುಗು ಪೂರಕವಾಯಿನ ಕಾಮಿಡಿ ಇಸ್ಮಾಯಿಲ್ ಮಾಡಿಸಿದ ಮುಜಾಯಿ ಪಿಕ್ಚರ್ ಭಾರಿ ಪೊರ್ಲ ಆಗ್ತದೆ. ಮೂಜಿ ಮೆಸೇಜ್ ಕೊಡ್ತು ಭೋಜರಾಜ್ ಬಾಮಂಜನ್ ಅವರ ಸರಾಜೆ ಫಸ್ಟ್ ಟೈಮ್ ಹೀರೋ ಅದು ಭಾರಿ ಪೊರ್ಲುಡು తెలుస్తుంది ಜನಕ್ಕೆ ಲಾಸ್ಟ್ ಒಂಜಿ ಮೂಜಿ ಮೆಸೇಜ್ ಕೊಡ್ತು ಭಾರಿ 100% ಗ್ಯಾರಂಟಿ ಎಡ್ಡೆ ಆತನ ಮೂವಿ ಸಕ್ಸಸ್ಫುಲ್. ಥ್ಯಾಂಕ್ ಯು. ಎಸ್ ಸರ್. ಭೋಜರಾಜ್ MBBS ವಿತ್ ಕೋಪರೇಟರ್ಸ್ ಸೊ ಎಲ್ಲ ಕ್ಯಾರೆಕ್ಟರ್ ಮಾಡ್ತಾನೆ. ಸೊ ಮಸ್ತ್ ಖುಷಿ ಒಂದುಂಟು ಎಡ್ಡೆ ರೆಸ್ಪಾನ್ಸ್ ಆಡಿಯನ್ಸ್ ಮಸ್ತ್ ಇಷ್ಟ ಎಡ್ಡೆ ರೆಸ್ಪಾನ್ಸ್ ಮಾಡ್ಕೊಂಡಿದ್ದೀರಿ. ಸೊ ಖಂಡಿತ ಥಿಯೇಟರ್ ತೂಲೆ ಭಾರಿ ಇದೆ ತಗೊಂಡ ಟಿಕೆಟ್ ಇದಾವೆ ಆ ಪೇಜಿನ ಎಡ್ಡೆ ಮೂವಿ ಎಡ್ಡೆ ಸಬ್ಜೆಕ್ಟ್ ಕಾಮಿಡಿ ಉಂಟು, ಎಮೋಷನಲ್ ಸೆಂಟಿಮೆಂಟ್ ಉಂಟು, ಈಗ ಭಾರಿ ಶೋಕ್ ಬರ್ತದೆ. ಸೊ ದಯವಾದ ಟ್ಯಾಕಿ ಸರಿ ಮಸ್ತ್ ಖುಷಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತೆಲ್ಲ ಫ್ಯಾಮಿಲಿ ಆಗ್ತದೆ ಮೂವಿ. ಸೊ ಎಡ್ಡೆ ತಂಪ ಆ್ಯಕ್ಟಿವ್ ಭಾರಿ ಶೋಕ್ ಆಗ್ತದೆ. ಸೊ ಆಡಿಯನ್ಸ್ ಎಲ್ಲ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮಸ್ತ್ ಖುಷಿ ಆಗ್ತದೆ. ಟ್ಯಾಕ್ಸ್ ದೇವತ ಮಾತ್ರೆಗಳ ಸೌಂದರ್ಯ ಜನಕ್ಕೆಲ್ಲ ನಮ್ಮ ಹಿರಿಯ ಪತ್ರಗತ ಮಾಧ್ಯಮ ಮಿತ್ರೇ ಬೇರೆ ಪಿಕ್ಚರ್ ಅಪುಲ್ಲ ತೀರ್ ದೇವರು ಮಸ್ತ್ ಖುಷಿ ಆಗಿದೆ. ಬಂದಾಗ ಈ ಚಿತ್ರಗಳು ತಿಳಿಕೆ ಮಾತ್ರ ಅಂತಂದರೆ ಸಮಾಜಕ್ಕೆ ಮೆಸೇಜ್ ಬರುವುದಿನ ವಿಚಾರ ಪ್ರಗ ಸಾಂಗ್ ಅವಾರ್ಡು ನನಗೆ ಕತೆ ಸಂಭಾಷಣೆ ಸಾಹಿತ್ಯ ಅವಾರ್ಡು ಕತೆ ಕೊಟ್ಟಿನ ರೀತಿ ಅವಾರ್ಡು ಪ್ರತಿ ವಿಚಾರ ಎಲ್ಲ ಮಸ್ತ್
ಸುವರ್ತಿದ ಪಾತ್ರಗಳು ಬರ್ತದೆ ನನ್ನ ಇಂಚಿನಲ್ಲ ಸರ್ವಧರ್ಮದ ಅಭಿಮಾನಿ ದೇವರ ನಿಕ್ಕಲು ಈ ಚಿತ್ರವನ್ನು ತೂದು ಈ ಪಿಕ್ಚರ್ ಭೋಜರಾಜ MBBS ತೂದು ನಿಖಲು ಆಶೀರ್ವಾದ ಮಾಡ್ಬೋದು ಕುಟುಂಬ ಸಮೇತರಾದ ಫ್ಯಾಮಿಲಿ ಸಮೇತರಾದ ಜೋಕರು ಬಾಲಿ ಕಿಂದಿ ಕಿತ್ತಲೆ ಪ್ರಾಯದ ಮಲ್ಲರು ಹಿರಿಯರು ಮಾತೆಲ್ಲ ಒಂದು ಕುಂದು ತುಪ್ಪಿನಂಚಿನ ಚಿತ್ರ ಭೋಜರಾಜ MBBS ತೂಲೆ ಅದ್ಭುತವಾದ ಕಲಾವಿದರ ಅಭಿನಯ ಮಾಡ್ತೀವಿ ಗುರುಕುಲಾಯಿನ ದೇಲಿಕದ ಬಳಿ ದೇವಸ್ಕಾರ ಸರ್ ವಿಜಯಕುಮಾರ್ ಕೊಡಿಯರು ಸರ್ ಅರವಿಂದ್ ಬೋಳರ್ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳರ್ ಸರ್ ಅಂಚನೆ ಸಾಯಿ ಕೃಷ್ಣ ಅಂಚನೆ ಚೋಟು ಮೇಚರ್ ರವಿರಾಮ ಕುಂಜ ಶೀತಲ್ ನಾಯಕ್ ಬೊಕ್ಕ ನವ್ಯ ಪೂಜಾರಿ ಮಸ್ತ್ ಮಸ್ತ್ ಕಲಾವಿದರು ಅಭಿನಯ ಬಂದಿರು ಇದೊಟ್ಟಿಗೆ ಸಮಾಜಕ್ಕೆ ಎಡ್ಡೆ ಮೆಸೇಜ್ ತುಳು ಅಭಿಮಾನಿ ದೇವರ ಹೆಚ್ಚಿನ ಬೋರ್ಡು 2 ಗಂಟೆ 15 ನಿಮಿಷ ತಿಳಿಪೇರೆ ಅಂಚನೆ ಎಡ್ಡೆ ಮೆಸೇಜ್ ಒಟ್ಟಿಗೆ ಭೋಜರಾಜ MBBS ಚಿತ್ರ ಹಿಂಗೆ ಮೂಡಿದು ಬೈದಲ್ಲಿ ನಿಖಲ ಮಾತಾಡ್ತಿಲ್ಲ ಸ್ವಲ್ಪ ಉಡುಪಿ ಕಲ್ಪನೆ ಮಸ್ತ್ ಮಾತುಕೊಂಡಿಲ್ಲ ಅವರು ಕರಾವಳಿಯಲ್ಲಿ ಮಾತುಕೊಂಡಿಲ್ಲ ಅವರು ಬಲೆ ತೂಲೆ ತುಳು ಭಾಷೆದ ಚಿತ್ರ ನಮ್ಮ ಚಿತ್ರ ತೂಲೆ ಆಶೀರ್ವಾದ ಮಾಡ್ತದೆ ಇದರ ಪ್ರೀತಿ ಆಶೀರ್ವಾದ ಏಪಲಪ್ಪಡು ನಲ್ಲಾತ ತುಳು ಚಿತ್ರಗಳು ಬರೆಯರಂಡು ತುಳು ಚಿತ್ರವನ್ನು ತೀಯರಂಡ ಪಿಕ್ಚರ್ ತೀಯರಂಡ ನಲ್ಲಾತ ತುಳು ಪಿಕ್ಚರ್ ಮಾಡ್ತಾರೆ ಅವಕಾಶ ತಿಕ್ಕುದು ಹೊಸ ಪ್ರೊಡ್ಯೂಸರನ್ನು ಬರ್ತೀರಿ ತುಳು ಚಿತ್ರ ಮಲ್ತಂಡ ಇತ್ತು ಕಲಾವಿದರಿಗೆ ಒಂದು ಬದುಕನ ಸಾಧ್ಯ ಆಗ್ಬೋದು ತುಳು ಕಲಾವಿದರಿಗೆ ಚಿತ್ರ ಮಲ್ತಿರೋದ್ರಿಂದ ನಮ್ಮ ತುಳು ಭಾಷೆ ಬರೆಯೋದು ಮಾತೆಲ್ಲ ದಯವಂತದೆ ಭೋಜರಾಜ MBBS ಪಿಕ್ಚರ್ ತೂಲೆ ಆಶೀರ್ವಾದ ಮಾಡ್ತೀವಿ ಬರ್ಪಿನ ಪಿಕ್ಚರ್ ಎಲ್ಲ ಸಪೋರ್ಟ್ ಮಾಡ್ತೀವಿ ನಮಸ್ಕಾರ ನಮಸ್ತೆ ಸರ್ವಧರ್ಮ ಕಲಾವಿದರಿಗೆ ಪತ್ರಿಕೆಗಳ ವಿನಂತಿ ಸೊನ್ನೆಗಳು ದಾದಾಪಳ್ಳಿ ಇಲ್ಲಿ ಭೋಜರಾಜ MBBS ಪಿಕ್ಚರ್ ರಿಲೀಸ್ ಆಗ್ತದೆ ಭಾರಿ ಸೂಪರ್ ಮೂವಿ ಬಂಡ ಇದ್ರ ಬಗ್ಗೆ ದಾಲ ಕಮೆಂಟ್ ಪಾತ್ರ ಇದ್ದು ದಾಲೆ ಬಂಡ ಫುಲ್ಲು ಫ್ಯಾಮಿಲಿ ಸಮೇತ ಮತ್ತು ಸೂಪರ್ ಒಂದು ಮೂವಿ ಭೋಜರಾಜ MBBS ಭೋಜನಲ್ಲಿ ಡಾಕ್ಟರ್ ಅದು ಫಸ್ಟ್ ಟೈಮ್ ನಮ್ಮ ಈ ಭೋಜರಾಜ MBBS ನಾಯಕನಾದ ಅಭಿನಯ ಮಾಡ್ಕೊಂಡಿದ್ದೇವೆ ಒಂದು 6 ಟಾನಿಕ್ ಇದ್ದೀರಿ ಆ ಟಾನಿಕ್ ಪಂಚ ಪಾಸ್ ಹಾಕೊಂಡು ಇಚ್ಛೆ ಪಡೆದು ನಿಖಲ ಕೈಟುಂಟು ಜನಗಳ ಕೈಟುಂಟು ಐದು ಪಾಸ್ ಮಾಡ್ಕೊಂಡು ನಿಖಲು ಏವನ್ನ ಮುರನಿ VP ಅಭಿಮೇಸುವ ಅಂದರೆ ಐದು ಜನಕ್ಕೆ ಎಡ್ಡೆ ರೆಸ್ಪಾನ್ಸ್ ಉಂಟು ಎಡ್ಡೆ ಒಪಿನಿಯನ್ ಉಂಟು ನಾನ್ ಸ್ಟಾಪ್ ಕಾಮಿಡಿ ಇಲ್ಲಿ 4 ಮೆಸೇಜ್ ಉಂಟು ಇತ್ತದ ಜನಕ್ಕೆ ದಾದ ಮಾತ್ರ ಕೊಟ್ಟಂಚಿನ ಮೆಸೇಜ್ ಉಂಟು ಒಂದು 2 ಗಂಟೆ 15 ನಿಮಿಷ ಫಿಲ್ಮ್ ಉಂಟು 2 ಗಂಟೆ 10 ನಿಮಿಷ ಫುಲ್ಲು ನಾನ್ ಸ್ಟಾಪ್ ಕಾಮಿಡಿ ಒಂದು ಲಾಸ್ಟ್ ಒಂದು ಮೆಸೇಜ್ ಉಂಟು ಭಾರಿ ಸಂತೋಷ ಫ್ಯಾಮಿಲಿ ಸಮೇತ ಒಂದು ಚೂರು ಡಬಲ್ ಮೀನಿಂಗ್ ಇದ್ದಂತೆ ಒಂದು ಸ್ವಲ್ಪ ಬೋರ್ ಆಗ್ಲಿಕ್ಕೆ ಪ್ರತಿ ಒಂದು ಘಟನೆ ಇದು ನಮ್ಮ ಇಂಡಸ್ಟ್ರಿದ ಮನವಲ್ಲ ದೇವರಸ್ ಕಟ್ಕಡಾಡು ಅರವಿಂದ್ ಬೋಳರ್ ಆಡು ಭೋಜರಾಜ ಮಂಜೂರು ಆಡು ಸಾಯಿಕೃಷ್ಣ ಆಡು ಪ್ರತಿ ಒಂದು ಘಟನೆ ಪ್ರತಿ ಒಂದು ನಿಮಿಷ ನಮ್ಮ ಬುಡದ ಗ್ಯಾಪ್ ಬರೋದ ತಿಳ್ಪ ಪಿಕ್ಚರ್ ಭೋಜರಾಜ MBBS ಮಾತಿರ ತುಳೆ ನಿಖಿ ಬತ್ತದ ತೂದು ಸಪೋರ್ಟ್ ಮಾಡ್ಕೊಳ್ಳಿ ತುಳು ಪಿಕ್ಚರ್ ಗೆಂದಲೆ ನಾನು ಬತ್ತ ತುಳು ಪಿಕ್ಚರ್ಗೆ ನಿಖಿ ಮಾತ್ರ ಸಪೋರ್ಟ್ ಮಾಡ್ಕೊಳ್ಳಿ ಪ್ರತಿ ಒಂದು ತುಳು ಪಿಕ್ಚರ್ ತೂಲೆ ತುಳುನಾಡ ಅಭಿಮಾನಿ ನಮಸ್ತೆ ಪಿಕ್ಚರ್ ತೋದಾಡಿ ಭಾರಿ ಒಂದು ಶೋಕದ ಪಿಕ್ಚರ್ ಫ್ಯಾಮಿಲಿದ ಒಟ್ಟು ಬಂದು ಎಂಜಾಯ್ ಮಾಡಿನ ಪಿಕ್ಚರ್ಸ್ ಸೂಪರ್ ಸೇವ್ ಉಪ್ಪರ್ ಆಗ್ತದೆ ಒಕ್ಕಾಯ್ತು ಎಂಟೆ ಸಂದೇಶನ ಉಂಟು ಫ್ಯಾಮಿಲಿ ಕೊಡೋದು ಬೊಕ್ಕ ನಮ್ಮ ಮಾತಾ ಸಮಾಜದ ಕೊಡೋದು ಒಂದು ಸ್ಟೋರಿಲ ಉಂಟು ಅಂಚಾಯ್ತು ಮಾತೆಲ್ಲ ಬರ್ತದೆ ಈ ಪಿಕ್ಚರ್ನ ತೂದು ಎಂಕ್ಲೆ ಮಾತೆ ಸಹಕಾರ ಕೊಟ್ಟು ಸಂತೋಷ ಪಡೆದು ನಟು ಸೂಪರ್ ಕಾಮಿಡಿ ಪಿಕ್ಚರ್ ನಿಖಲು ತೂದು ಅನುಭವಿಸೋದು ನೀನು ಪೂರ ನಿಖಲು ಮಾತೆಲ್ಲ ಬರೋದು ನಿಖಲು ಈಗ ಫ್ಯಾಮಿಲಿ ಈಗ ಫ್ರೆಂಡ್ಸ್ನ ಹೊತ್ತು ಪೂರ ಬರ್ತದೆ ಓಡು ಬಂದು ಆಶೆ